ಯಾರಾದರೂ ಮನೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಇಲ್ಲಿ ದಿಶಾ ಮೀಟಿಂಗ್ ಅಲ್ಲೆಲ್ಲ ನಿರ್ಣಯ ಆಗಿದೆ. ನಿಮ್ಮದು ಪ್ರತಿಕ್ರಿಯೆ ಏನು? ಸರ್ಕಾರದ ಕಡೆಯಿಂದ ಏನಾದರೂ? ನೋಡಿ, ಒಬ್ಬೊಬ್ಬರದ್ದು ಅಭಿಪ್ರಾಯ ಇದೆ. ಅವರವ್ರ ಅಭಿಪ್ರಾಯ ಅದು ಅವ್ರಿಗೆ ಕರೆಕ್ಟ್ ಅಂತ ಕಾಣ್ತದೆ. ಮತ್ತು ಒಂದು ಹೆಸರಂತೆ ಒಂದು ಡೆವಲಪ್ಮೆಂಟ್ ಮಾತ್ರ ಅಲ್ಲ, ಆ ಒಂದು ಹೆಸರಿಗಿನ ಹಿಂದೆ ಅದರಲ್ಲಿ ಒಂದು ಪರಂಪರೆ, ಇತಿಹಾಸ, ಸಂಸ್ಕೃತಿ, ಹಲವಾರು ವಿಚಾರಗಳು ಅದರಲ್ಲಿ ಸೇರಿರ್ತದೆ. ನಮಗೆ ಡೆವಲಪ್ಮೆಂಟಿಗೆ ಮಂಗಳೂರು ಬೇಕಂತ ಒಂದು ಅಭಿಪ್ರಾಯ ಇದ್ದಾಗ ಅದು ಅವರು ಕೆಲವು ವಿಚಾರ ಅದನ್ನು ಚರ್ಚೆ ಮಾಡ್ಬೋದು. ಸೊ ಇದರಿಗೆ ಸಾಧಕ ಬಾಧಕ ಕೂಡ ಚರ್ಚೆ ಮಾಡಿ, ಇಲ್ಲ ಹಿರಿಯರಿಂದ ಹಿಡಿದು ಸಾಹಿತಿಗಳು, ಬರಹಗಾರರು, ನಿಮ್ಮಂಥ ಪತ್ರಕರ್ತ ಬುದ್ಧಿಜೀವಿಗಳು, ಇನ್ನಿದ್ದ ನಮ್ಮ ಬಿಸ್ನೆಸ್ ವ್ಯಾಪಾರಸ್ಥರು ಏನು ಕೂತ್ಕೊಂಡು ಚರ್ಚೆ ಮಾಡಿದ್ರು ಒಗ್ಗಟ್ಟಿನ ಒಂದು ವಿಚಾರ ಬರಬೇಕು. ಮಂಗಳೂರಿಗೆ ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ಹೆಸರಿಗಿಂತಲೂ ಕೂಡ ಮಂಗಳೂರಿನಲ್ಲಿ ಸೌಹಾರ್ದ ವಾತಾವರಣ ಆಗಬೇಕು. ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಹೆಸರು ಮುಖ್ಯ ಅಲ್ಲ, ನಾವು ಹೇಗೆ ಇಲ್ಲಿ ಇರ್ತೇವೆ ಅದು ಅದಕ್ಕಿಂತ ನಮಗೆ ಮುಖ್ಯ. ಸೌಹಾರ್ದದ, ಪ್ರೀತಿ ವಿಶ್ವಾಸದ, ದ್ವೇಷರಹಿತವಾದ ಮತ್ತು ಬಾಹ್ಯರಹಿತವಾದ ಸಮಾಜ ಮಂಗಳೂರಿಗೆ ಅತಿ ಅಗತ್ಯ. ಅದನ್ನು ಇವತ್ತು ನಾವು ಚರ್ಚೆ ಮಾಡಬೇಕು. ಅದನ್ನು ನಾವು ಹೇಗೆ ಎಲ್ಲನೂ ಬೆಸೆಯುವುದಂತ ನಾವು ಆಲೋಚನೆ ಮಾಡಬೇಕು. ಈ ಹೆಸರು ಬಗ್ಗೆ ಚರ್ಚೆ ಆಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಎಲ್ಲರೂ ಕೂಡ ಸೇರಿ ಇದೇ ಆಗಬೇಕಂದ್ರೆ ಇದೇ ಇರ್ತದೆ, ನಮಗೇನಾಗಬೇಕು. ಅಲ್ಲ, ನೀವು ಇದ್ರ ಪ್ರಕಾರ ಅಂದರೆ ಹೆಸರು ಅಷ್ಟು ಇಂಪಾರ್ಟೆಂಟ್ ಅಲ್ವಾ? ಅಂದರೆ ಅಲ್ಲ, ಇಂಪಾರ್ಟೆಂಟ್ ಅಲ್ಲ. ನಾವು ಹೇಳ್ದಲ್ಲ, ಇಷ್ಟು ವರ್ಷ ಇತ್ತು, ಇಷ್ಟು ಡೆವಲಪ್ಮೆಂಟ್ ಆಗಲಿಲ್ವಾ? ಸೊ ಹೆಸರಿಂದಲೇ ಬದಲಾವಣೆ ಆಗುವಂಥ ಒಂದು ಭಾವನೆ ಬೇಡ. ಅದು ಹೆಸರು ಬೇಲಿ ಚೆನ್ನಾಗಿ ಚೇಂಜ್ ಬೇಕಾಗಲಿ, ಕೂತ್ಕೊಂಡು ಚರ್ಚೆ ಮಾಡುವ. ಬಟ್ ಈಗ ಮಂಗಳೂರಿಗೆ ಡೆವಲಪ್ಮೆಂಟ್ ಆಗಬೇಕಾದ್ರೆ ವಿಶ್ವಾಸಭರಿತವಾದ, ಭಯರಹಿತವಾದ, ಪ್ರೀತಿಯ ಸಮಾಜ ಕಟ್ಟುವುದು ನಮ್ಮೆಲ್ಲರ ಮೊದಲ ಆದ್ಯತೆ. ಅದು ಇವತ್ತು ಫಸ್ಟ್ ಆಗಬೇಕು. ಅದಕ್ಕೆ ಅದು ಬರೀ MLAಗಳು ಮಾಡಬೇಕು, ಬೇರೆ ಸರ್ಕಾರ ಮಾಡಬೇಕು ಆಗೋದಿಲ್ಲ. ಪ್ರತಿಯೊಂದು ಮನೆಯವ್ರಿಗೂ ಕೈ ಜೋಡಿಸಬೇಕು, ಪ್ರತಿಯೊಂದು ಸಂಘ ಸಂಸ್ಥೆಗಳು ಕೈ ಜೋಡಿಸಬೇಕು, ಪ್ರತಿಯೊಂದು ಜಾತಿ ಧರ್ಮದ ಗುರುಗಳು ಎಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸಬೇಕು. ಎಲ್ಲ ಅಧಿಕಾರಿಗಳು ಇವತ್ತು ಬರಬೇಕು, ಎಲ್ಲ ಅಡ್ವೊಕೇಟ್ಸ್ ಇರಬೇಕು. ಆಲ್ ಶುಡ್ ಜಾಯಿನ್ ಟುಗೆದರ್. ಆಗ ಮಾತ್ರ ಭವಿಷ್ಯದ ಮಂಗಳೂರನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನಿಮ್ಮ ಒತ್ತಿರೋದು ಇದನ್ನ ಜಾತ್ಯತೀಯತೆ ಹೇಗೆ ಅಂದರೆ ಸಾಮರಸ್ಯ, ವಿಶ್ವಾಸಭರಿತವಾದ ಸಾಮರಸ್ಯ, ಅದು ಇಂಪಾರ್ಟೆಂಟ್. ಫೇತ್ಫುಲ್ ಸೊಸೈಟಿ ಇಸ್ ವೆರಿ ಇಂಪಾರ್ಟೆಂಟ್.